वलयं प्रबलं प्रचलं दुर्दमनिलयं असनिपात अजस्र प्रकरं तिमिरलोकसमवाकारं गर्जिंचे पर्जन्यं घोरातिघोर दौर्जन्यम् अनवतरम् आतनिवेगा प्रमादालतसय्याट बीभत्सम् अतनि प्रतापं भीतावः समरपताकम् ನಮಸ್ಕಾರ ವೀಕ್ಷಕರೇ, ಮತ್ತೊಮ್ಮೆ ನಿಮಗೆಲ್ಲರಿಗೂ ಈ ಸಮಯದ ಪ್ರಯಾಣಕ್ಕೆ ಸ್ವಾಗತಿಸುತ್ತಾ ಹೋದವರ ನಮ್ಮ ಪ್ರಯಾಣದಲ್ಲಿ ಒಡಿಸ್ಸಾದ ಪೂರಿ ಜಗನ್ನಾಥ ದೇವಾಲಯದ ಅಚ್ಚರಿ ಹಾಗೂ ಇತಿಹಾಸವನ್ನು ತಿಳಿದುಕೊಂಡ್ವಿ. ಇಂದ್ರದ್ಯುಮ್ನ ರಾಜನು ಸಮುದ್ರದಲ್ಲಿ ತೇಲಿ ಬಂದ ಮರದ ದಿಮ್ಮಿಯಿಂದ ನಿರ್ಮಿಸಲ್ಪಟ್ಟ ದೇವರ ವಿಗ್ರಹವನ್ನು ಪ್ರತಿಷ್ಠಾಪಿಸಿದರು. ಹಾಗಾದರೆ ಈ ಮರದ ದಿಮ್ಮಿಯ ಒಳಗೆ ಅಂತಹದ್ದೇನಿತ್ತು? ಆ ಮರದ ತುಂಡು ಎಲ್ಲಿಂದ ಸಮುದ್ರದಲ್ಲಿ ತೇಲಿಕೊಂಡು ಬಂತು? ಯೋಚನೆ ಮಾಡ್ತಾ ಇದ್ದೀರಾ? ಬನ್ನಿ ತಿಳಿದುಕೊಳ್ಳೋಣ. ಕೃಷ್ಣ 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 ಎಂದು ಮೂರು ಬಾರಿ ನೆನೆಯಿರೋ, ಕೃಷ್ಣ 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 ಎಂದು ಮೂರು ಬಾರಿ ನೆನೆಯಿರೋ, ಸಂತುಷ್ಟನಾಗಿ ಮುಕುತಿ ಕೊಟ್ಟು ಮಿಕ್ಕ ಭಾರ ಹೊರುವನೋ. ಕೃಷ್ಣ 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 ಎಂದು ಮೂರು ಬಾರಿ ನೆನೆಯಿರೋ, ಕೃಷ್ಣ 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 ಎಂದು ಮೂರು ಬಾರಿ ನೆನೆಯಿರೋ. ಇಂದು ಗುಜರಾತ್ ಕರಾವಳಿಯಲ್ಲಿ ನಿಂತಿರುವ ಈ ಶಾಂತ ಪಟ್ಟಣವನ್ನು ನಾವು ದ್ವಾರಕಾ ಎಂದು ಕರೆಯುತ್ತೇವೆ. ಇಂದು ಇದು ಒಂದು ತೀರ್ಥಕ್ಷೇತ್ರ. ಆದರೆ ಸಾವಿರಾರು ವರ್ಷಗಳ ಹಿಂದೆ ಇದೇ ಸ್ಥಳ ಒಂದು ಶಕ್ತಿಶಾಲಿ ಕರಾವಳಿ ನಗರವಾಗಿತ್ತು. ಸಮುದ್ರದ ಅಲೆಗಳ ನಡುವೆ ಮರೆತು ಹೋದ ಒಂದು ಇತಿಹಾಸ ಇದೇ ದ್ವಾರಕೆ. ವೇದಶಾಸ್ತ್ರ ಪಠಿಸಿ ಸಾರವನ್ನು ತಿಳಿದರೇನು, ಸಕಲ ವೇದಶಾಸ್ತ್ರ ಪಠಿಸಿ ಸಾರವನ್ನು ತಿಳಿದರೆ. ಸಮುದ್ರದ ಅಲೆಗಳು ಶಾಂತವಾಗಿ ತೋರುತ್ತಿದ್ದರೂ ಅವು ಸಾವಿರಾರು ವರ್ಷಗಳ ರಹಸ್ಯಗಳನ್ನು ಮುಚ್ಚಿಹಾಕಿಕೊಂಡಿವೆ. ಇದೇ ದ್ವಾರಕಾ. ಮಕರ ಕುಂಡಲಧರನ ನಾಮಕ್ಕೆ ಸರಿಯಿಲ್ಲವೋ. ಕೃಷ್ಣ ಇಂದು ನಾವು ನೋಡುವ ನಗರವಲ್ಲ, ಇದಕ್ಕಿಂತ ಹಳೆಯ ಮತ್ತೊಂದು ದ್ವಾರಕೆಯ ಕಥೆ ಸಮುದ್ರದ ಅಡಿಯಲ್ಲಿ ಮಲಗಿರಬಹುದು. ಕೃಷ್ಣ 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 ಎಂದು ಮೂರು ಬಾರಿ ನೆನೆ. ಆದರೆ 20ನೆಯ ಶತಮಾನದಲ್ಲಿ ಈ ನಂಬಿಕೆಗೆ ವಿಜ್ಞಾನ ಪ್ರಶ್ನೆ ಕೇಳಿತು. ಸಮುದ್ರದ ಅಡಿಯಲ್ಲಿ ಯಾವುದಾದರೂ ಮಾನವ ನಿರ್ಮಿತ ರಚನೆಗಳಿವೆಯೇ? ಈ ಪ್ರಶ್ನೆಯೇ ಒಂದು ಮಹತ್ವದ ತನಿಖೆಗೆ ದಾರಿ ಮಾಡಿಕೊಟ್ಟಿತು. 1963 1970 ಭಾರತೀಯ ಪುರಾತತ್ವ ವಿಭಾಗ ಮೊದಲ ಸಮುದ್ರ ಅಧ್ಯಯನ ಆರಂಭಿಸಿತು. 1983 1990 ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಷಿಯನೋಗ್ರಫಿ ಗೋವಾ ಸ್ಪಷ್ಟವಾಗಿ ಗೋಡೆಗಳು ಮತ್ತು ಕಟ್ಟಡ ಅವಶೇಷಗಳನ್ನು ದಾಖಲು ಮಾಡಿತು. 2004 ಆಧುನಿಕ ಸೋನಾರ್ ತಂತ್ರಜ್ಞಾನ ಮತ್ತು ಕಾರ್ಬನ್ ಡೇಟಿಂಗ್ ಪರೀಕ್ಷೆಗಳು 3000 ವರ್ಷಕ್ಕಿಂತ ಹಳೆಯ ಮಾನವ ವಾಸದ ಗುರುತುಗಳಿರುವುದನ್ನು ಸೂಚಿಸಿತು.
ಕೆಲ ದಿನಗಳ ಹಿಂದೆ ಪ್ರಧಾನಿ ನರೇಂದ್ರ ಮೋದಿಯವರು ಗುಜರಾತಿನ ದೇವಭೂಮಿ ದ್ವಾರಕಾ ಜಿಲ್ಲೆಗೆ ಭೇಟಿ ನೀಡಿ ಭಾರತದ ಅತಿ ಉದ್ದದ ಕೇಬಲ್ ತಂಗುವ ಯೋಜನೆಯಾದ ಸುದರ್ಶನ್ ಸೇತು ಸೇರಿದಂತೆ ಹಲವಾರು ಮೂಲಸೌಕರ್ಯ ಯೋಜನೆಗಳನ್ನು ಉದ್ಘಾಟಿಸಿದರು. ಬನ್ನಿ, ಹಾಗಾದರೆ ಈ ದ್ವಾರಕೆ ಹೇಗೆ ಸ್ಥಾಪಿತವಾಯಿತು ಹಾಗೂ ಹೇಗೆ ಅಂತ್ಯವಾಯಿತು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ. ಕೃಷ್ಣನು ಕಂಸನನ್ನು ವಧಿಸಿದ ಕ್ಷಣ. ಮಥುರಾ, ಯಾದವ ವಂಶದ ರಾಜಧಾನಿ. ಅಲ್ಲಿ ಆಳುತ್ತಿದ್ದವನು ಕ್ರೂರ ರಾಜ ಕಂಸ. ಭವಿಷ್ಯವಾಣಿಯ ಪ್ರಕಾರ ಕಂಸನ ಮರಣ ತನ್ನ ಸಹೋದರಿಯ ಮಗನಿಂದಲೇ ಆಗಬೇಕಿತ್ತು. ಅದೇ ಭವಿಷ್ಯವಾಣಿ ಸತ್ಯವಾಯಿತು. ಶ್ರೀಕೃಷ್ಣನು ಕಂಸನನ್ನು ವಧಿಸಿದನು. ಆದರೆ ಈ ಘಟನೆ ಒಂದು ಹೊಸ ಯುದ್ಧದ ಆರಂಭವೂ ಆಗಿತ್ತು. ಕಂಸ ಮಗಧದ ಮಹಾರಾಜ ಜರಾಸಂಧನ ಅಳ್ಯ. ಕಂಸನ 2 ಪತ್ನಿಯರು ಆಸ್ತಿ ಮತ್ತು ಪ್ರಾಪ್ತಿ ಜರಾಸಂಧನ ಪುತ್ರಿಯರು. ಹೀಗಾಗಿ ಕಂಸನ ಮರಣ ತನ್ನ ಮಕ್ಕಳ ಶೋಕ ಜರಾಸಂಧನಿಗೆ ಕೋಪ ತರಿಸಿತು. ಪ್ರತಿಕಾರಕ್ಕಾಗಿ ಜರಾಸಂಧನು ಮಥುರೆಯ ಮೇಲೆ ನಿರಂತರ 17 ಬಾರಿ ದಾಳಿ ಆರಂಭಿಸಿದನು. ಮಹಾಭಾರತ ಮತ್ತು ಭಾಗವತ ಪುರಾಣಗಳ ಪ್ರಕಾರ ಜರಾಸಂಧನು 17 ಬಾರಿ ಮಥುರೆಯನ್ನು ಆಕ್ರಮಿಸಿದನು. ಪ್ರತಿ ಬಾರಿ ಕೃಷ್ಣ ಮತ್ತು ಬಲರಾಮರು ಅವನ ಸೇನೆಯನ್ನು ಸೋಲಿಸಿದರು. ಆದರೆ ಪ್ರತಿ ಯುದ್ಧವೂ ಮಥುರೆಯ ಜನತೆಗೆ ಭಾರೀ ನಾಶ ತಂದಿತ್ತು. ಇಲ್ಲಿ ಕೃಷ್ಣರು ಒಂದು ಮಹತ್ವದ ನಿರ್ಧಾರ ತೆಗೆದುಕೊಳ್ಳುತ್ತಾರೆ. ಕೃಷ್ಣರು ಇನ್ನು ಮಥುರೆಯಲ್ಲಿದ್ದರೆ ಯುದ್ಧಗಳು ನಿಲ್ಲುವಿಲ್ಲ ಹಾಗೂ ಪ್ರಜೆಗಳನ್ನು ರಕ್ಷಿಸಲು ಅಸಾಧ್ಯ. ಹೀಗಾಗಿ ಒಂದು ನಿರ್ಧಾರಕ್ಕೆ ಬಂದರು. ಸಮುದ್ರವೇ ರಕ್ಷಣೆಯಾದ ಒಂದು ಹೊಸ ರಾಜಧಾನಿ ನಿರ್ಮಿಸಲಾಯಿತು. ಅದೇ ದ್ವಾರಕಾ. ದ್ವಾರಕಾ ಯಾದವ ವಂಶದ ರಾಜಧಾನಿ. ಸಮುದ್ರದ ಮಧ್ಯೆ ಬಲಿಷ್ಠ ಗೋಡೆಗಳು, ಸುರಕ್ಷಿತ ಬಂದರು, ವ್ಯಾಪಾರ ಮಾರ್ಗಗಳು. ದ್ವಾರಕಾ ಯುದ್ಧಕ್ಕಿಂತ ಆಡಳಿತ ಮತ್ತು ರಕ್ಷಣೆಗೆ ರೂಪುಗೊಂಡ ನಗರ. ಇಲ್ಲಿ ಯಾದವ ವಂಶ ಶಾಂತಿಯಾಗಿ ಆಳ್ವಿಕೆ ನಡೆಸಿತು. ಆದರೆ ಸ್ವಲ್ಪ ಕಾಲಗಳ ನಂತರ ಕುರುಕ್ಷೇತ್ರ ಯುದ್ಧ ಮುಗಿದಿತು. ಒಬ್ಬ ತಾಯಿ ಯುದ್ಧ ಭೂಮಿಯಲ್ಲಿ ನಿಂತಿದ್ದಳು. ಅವಳೇ ಗಾಂಧಾರಿ, 100 ಮಕ್ಕಳ ತಾಯಿ. ಒಬ್ಬನೂ ಉಳಿಯಲಿಲ್ಲ. ಅವಳು ಕೃಷ್ಣನಿಗೆ ಶಾಪ ನೀಡಿದಳು. ನನ್ನ 100 ಗಂಡು ಮಕ್ಕಳು ಸಾಯುತ್ತಿರುವಾಗ ಭಗವಾನ್ ಶ್ರೀಕೃಷ್ಣನಾದ ನೀವಾದ್ರೂ ಈ ಯುದ್ಧವನ್ನು ತಪ್ಪಿಸಬಹುದಿತ್ತಲ್ವೇ? ಇದೇ ನಿಮ್ಮ ದೈವಿಕ ಗುಣವೇ? ನನ್ನ ವಂಶ ಹೇಗೆ ನಾಶವಾಯಿತೋ ಅದೇ ರೀತಿಯಲ್ಲಿ ನಿನ್ನ ಯಾದವ ವಂಶವು 36 ವರ್ಷಗಳಲ್ಲಿ ನಾಶವಾಗಲಿ. ಶ್ರೀಕೃಷ್ಣರು ಆ ಶಾಪವನ್ನು ತಿರಸ್ಕರಿಸಲಿಲ್ಲ. 36 ವರ್ಷಗಳ ನಂತರ ಯಾದವರಲ್ಲಿ ಅಹಂಕಾರ ಭಾವನೆಯೂ ಉಂಟಾಯಿತು. ಸಾಕ್ಷಾತ್ ಭಗವಂತನೇ ನಮ್ಮೊಂದಿಗಿದ್ದಾನೆ ಎಂಬ ಅಹಂ ಅವರಲ್ಲಿ ಹೆಚ್ಚಾಯಿತು ಹಾಗೂ ಅವರ ನಡುವೆ ಕಲಹಗಳು ಶುರುವಾದವು. ಇವನ ಹೆಸರು ಸಾಂಬ, ಶ್ರೀಕೃಷ್ಣ ಹಾಗೂ ಜಾಂಬವತಿಯರ ಮಗ. ಶ್ರೀಕೃಷ್ಣನ ಪುತ್ರನಾದ ಸಾಂಬನು ಯುವಕನಾಗಿದ್ದು ಚಂಚಲ ಸ್ವಭಾವ ಮತ್ತು ತಮಾಷೆ ಪ್ರಿಯನಾಗಿದ್ದ. ಪ್ರಭಾಸ ಕ್ಷೇತ್ರದಲ್ಲಿ ಒಂದು ದಿನ ಮಹರ್ಷಿಗಳಾದ ನಾರದ, ವಿಶ್ವಾಮಿತ್ರ, ವಸಿಷ್ಠ, ಕಣ್ವ, ದೇವಲ, ದೂರ್ವಾಸ ಮುಂತಾದ ಮಹತ್ ತಪಸ್ವಿಗಳು ದ್ವಾರಕೆಗೆ ಆಗಮಿಸಿದರು. ಯಾದವ ಯುವಕರು ಋಷಿಗಳ ತಪೋಬಲ ಮತ್ತು ಭವಿಷ್ಯ ಜ್ಞಾನವನ್ನು ಲಘುವಾಗಿ ಕಾಣುವ ಯೋಚನೆಯಿಂದ ಧರ್ಮದ ಗಂಭೀರತೆಯನ್ನು ಅರಿಯದೆ ಹಾಸ್ಯಬುದ್ಧಿಯಿಂದ ಒಂದು ದುಷ್ಕೃತ್ಯಕ್ಕೆ ಮುಂದಾದರು.
ಸಾಂಬನನ್ನು ಗರ್ಭಿಣಿಯಂತೆ ವೇಷ ಹಾಸಿ ಅವನ ಹೊಟ್ಟೆಗೆ ಬಟ್ಟೆ ಕಟ್ಟಿಸಿ ಋಷಿಗಳ ಮುಂದೆ ಕಳುಹಿಸಲಾಯಿತು. ಹಾಗೂ ಈ ಗರ್ಭಿಣಿಗೆ ಮುಂದೆ ಹುಟ್ಟುವ ಸಂತಾನ ಗಂಡೆ ಅಥವಾ ಹೆಣ್ಣೆ ಎಂದು ಕೇಳಲಾಯಿತು. ಈ ಕೃತ್ಯವು ಕೇವಲ ಹಾಸ್ಯವಲ್ಲ, ತಪಸ್ಸು, ವೇದಜ್ಞಾನ ಮತ್ತು ಧರ್ಮದ ಮೇಲೆ ಮಾಡಿದ ಅಪಹಾಸ್ಯವಾಗಿತ್ತು. ತ್ರಿಕಾಲಜ್ಞರಾದ ಮಹರ್ಷಿಗಳಿಗೆ ತಮ್ಮ ದಿವ್ಯ ದೃಷ್ಟಿಯಿಂದ ಸತ್ಯವು ಗೊತ್ತಾಯಿತು. ಈ ಅಹಂಕಾರಪೂರ್ಣ ವರ್ತನೆಯನ್ನು ಸಹಿಸಲಾರದೆ ತೀವ್ರವಾಗಿ ಕೋಪಗೊಂಡರು ಹಾಗೂ ಶಾಪವಿತ್ತರು. ಆ ಶಾಪವೇನೆಂದರೆ, ಇವನ ಹೊಟ್ಟೆಯಲ್ಲಿ ಇಡೀ ಯಾರೋ ವಂಶವೊಂದೇ ಸರ್ವನಾಶ ಮಾಡುವ ಮುಸಲ ಅಥವಾ ಕಬ್ಬಿಣದ ಗದೆ ಹುಟ್ಟುತ್ತದೆ ಎಂದು ಶಾಪವಿತ್ತರು. ಶ್ರೀಕೃಷ್ಣನ ಮಗ ಸಾಂಬನಿಗೆ ಆ ಮುನಿಗಳು ಶಾಪ ಕೊಟ್ಟರು. ಆನಂತರ ಏನಾಯಿತು ತಿಳಿದುಕೊಳ್ಳೋಣ ಒಂದು ಸಣ್ಣ ವಿರಾಮದ ನಂತರ. ಋಷಿಗಳ ಶಾಪದಂತೆ ಕಾಲಕ್ರಮದಲ್ಲಿ ಸಾಂಬನಿಂದ ಒಂದು ಭೀಕರವಾದ ಕಬ್ಬಿಣದ ಮುಸಲ ಜನಿಸಿತು. ಇದನ್ನು ಕಂಡು ಯಾದವರು ಭಯಭೀತರಾದರು. ಶಾಪದ ಫಲವನ್ನು ತಪ್ಪಿಸಿಕೊಳ್ಳಬಹುದು ಎಂಬ ನಿರೀಕ್ಷೆಯಲ್ಲಿ ಅವರು ತಮ್ಮ ರಾಜನಾದ ಉಗ್ರಸೇನ ಮಹಾರಾಜರ ಸಲಹೆಯಂತೆ ಅವರು ಆ ಕಬ್ಬಿಣದ ಮುಸಲವನ್ನು ಪುಡಿಪುಡಿ ಮಾಡಿ ಸಮುದ್ರಕ್ಕೆ ಎಸೆದರು. ಆದರೆ ವಿಧಿಯನ್ನು ತಪ್ಪಿಸಲು ಯಾರಿಗೂ ಸಾಧ್ಯವಿರಲಿಲ್ಲ. ಸಮುದ್ರಕ್ಕೆ ಎಸೆಯಲ್ಪಟ್ಟ ಮುಸಲದ ಪುಡಿಯು ಕಡಲ ತೀರದಲ್ಲಿ ಏರಕ ಎಂಬ ಹುಲ್ಲಾಗಿ ಬೆಳೆಯಿತು. ಆ ಹುಲ್ಲು ಸಾಮಾನ್ಯವಲ್ಲ, ಕಬ್ಬಿಣದಂತೆ ತೀಕ್ಷ್ಣ ಮತ್ತು ಘಾತಕ ಸ್ವಭಾವವನ್ನು ಹೊಂದಿತ್ತು. ಮುಸಲದ ಒಂದು ಸಣ್ಣ ತುಂಡು ಮಾತ್ರ ಉಳಿದುಕೊಂಡು ಮುಂದೆ ಒಬ್ಬ ಬೇಟೆಗಾರನ ಬಾಣವಾಗಿ ರೂಪಾಂತರವಾಯಿತು. ಕಾಲ ಕಳೆದಂತೆ ಯಾದವ ವಂಶದಲ್ಲಿ ಪರಸ್ಪರ ಅಸೂಯೆ, ಅಹಂಕಾರ ಮತ್ತು ಮದ್ಯಪಾನದ ದುಷ್ಪರಿಣಾಮಗಳು ಹೆಚ್ಚಾದವು. ಪ್ರಭಾಸ ಕ್ಷೇತ್ರದಲ್ಲಿ ನಡೆದ ಒಂದು ಸಂದರ್ಭದಲ್ಲಿ ಯಾದವರು ಮದ್ಯಪಾನದಿಂದ ಮರುಳಾಗಿ ಪರಸ್ಪರ ಜಗಳಕ್ಕೆ ಇಳಿದರು. ಆ ಜಗಳ ಕ್ರಮೇಣ ಭೀಕರ ಯುದ್ಧವಾಗಿ ಪರಿಣಮಿಸಿತು. ಕಡಲ ತೀರದಲ್ಲಿ ಬೆಳೆದಿದ್ದ ಏರಕ ಹುಲ್ಲನ್ನು ಆಯುಧಗಳಂತೆ ಕಿತ್ತುಕೊಂಡು ಯಾದವರು ಒಬ್ಬರೊಬ್ಬರನ್ನು ಸಂಹರಿಸಿದರು. ಹೀಗೆ ಗಾಂಧಾರಿಯ ಶಾಪ, ಸಾಂಬನಿಗೆ ದೂರ್ವಾಸರು ಕೊಟ್ಟ ಶಾಪವು ಯಾದವ ವಂಶದ ಸಂಪೂರ್ಣ ವಿನಾಶಕ್ಕೆ ಕಾರಣವಾಯಿತು. ಯಾದವ ವಂಶದ ಸಂಪೂರ್ಣ ವಿನಾಶದ ನಂತರ ಶ್ರೀಕೃಷ್ಣರ ಅಣ್ಣನಾದ ಶೇಷಾವತಾರಿ ಬಲರಾಮರು ತನ್ನ ಅವತಾರ ಸಮಾಪ್ತಿ ಮಾಡಿದರು. ನಂತರ ಶ್ರೀಕೃಷ್ಣರು ಅಲ್ಲಿಂದ ಒಂದು ಕಾಡಿಗೆ ತೆರಳಿದರು. ಅವರು ಅರಣ್ಯದಲ್ಲಿ ಧ್ಯಾನದಲ್ಲಿದ್ದಾಗ ಜರ ಎಂಬ ಬೇಟೆಗಾರ ಅವರ ಪಾದವನ್ನು ಜಿಂಕೆ ಎಂದು ತಪ್ಪಾಗಿ ಭಾವಿಸಿ ಬಾಣ ಹಾರಿಸಿದನು. ಅದೇ ಕ್ಷಣ ಶ್ರೀಕೃಷ್ಣರು ತಮ್ಮ ಅವತಾರವನ್ನು ಸಮಾಪ್ತಿ ಮಾಡಿದರು. ಶ್ರೀಕೃಷ್ಣರ ಅವತಾರ ಸಮಾಪ್ತಿಯ ನಂತರ ಅವರ ಅಂತ್ಯ ಸಂಸ್ಕಾರದ ನಂತರ ಅವರ ಹೃದಯವು ಉಳಿಯುತ್ತದೆ. ಇದರಿಂದ ಚರಿತನಾದ ಜರನು ಅದನ್ನು ತೆಗೆದುಕೊಳ್ಳುತ್ತಾನೆ ಹಾಗೂ ಅದನ್ನು ಮಾರಾಟಕ್ಕೆ ತೆಗೆದುಕೊಂಡು ಹೋಗುತ್ತಾನೆ. ಆದರೆ ಅದು ಮಾರಾಟವಾಗುವುದಿಲ್ಲ. ಇದರಿಂದ ಬೇಸರಗೊಂಡ ಜರನು ನದಿ ಹತ್ತಿರ ಬಂದು ಅದನ್ನು ಕಟ್ಟಿಗೆಯ ತುಂಡಿನಲ್ಲಿ ಈ ಹೃದಯದಂತಹ ವಸ್ತು, ಹೊಳೆಯುವ ವಸ್ತುವನ್ನು ಇಟ್ಟು ನದಿಯಲ್ಲಿ ತೇಲಿಬಿಡುತ್ತಾನೆ.
ಇದುವೇ ಮುಂದೆ ಇಂದ್ರದ್ಯುಮ್ನ ರಾಜನ ಕೈಗೆ ಸೇರುತ್ತದೆ. ಹೀಗೆ ಪುರಿ ಜಗನ್ನಾಥ ಮಂದಿರವು ಸ್ಥಾಪಿತವಾಗುತ್ತದೆ. ಕೃಷ್ಣನ ಅವತಾರ ಸಮಾಪ್ತಿಯ ನಂತರ ದ್ವಾರಕೆಯನ್ನು ಸಮುದ್ರವು ಆವರಿಸಿಕೊಂಡಿತು. ಅಲೆಗಳು ಬಡಿದವು. ನಿಧಾನವಾಗಿ ದ್ವಾರಕ ಸಮುದ್ರದ ಅಡಿಯಲ್ಲಿ ಲೀನವಾಯಿತು. ನಗರ ಮಾಯವಾಯಿತು. ಆದರೆ ಕಥೆ ಉಳಿತು. ದ್ವಾರಕ ಕೇವಲ ಪೌರಾಣಿಕ ಕಥೆಯಲ್ಲ, ಅದು ಇತಿಹಾಸ ಮತ್ತು ನಂಬಿಕೆಯ ಸಂಗಮ.